ಉಡುಪಿ ಶ್ರೀ ಕೃಷ್ಣ ಮಠಕ್ಕೂ ಕಾಪು ಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧವಿದೆ. ಉಡುಪಿ ಶ್ರೀ ಕೃಷ್ಣ ಮಠದ 4 ಮಠಗಳಾದ ಪುತ್ತಿಗೆ, ಅದ್ಮಾರು, ಪಲಿಮಾರು ಮತ್ತು ಶೀರೂರು ಮಠಗಳು ಕಾಪು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದು, ಪರ್ಯಾಯ ಪೂರ್ವಭಾವಿಯಾಗಿ ಲೋಕಸಂಚಾರ ನಡೆಸುವ ಯತಿಗಳು ಪರ್ಯಾಯ ಸರ್ವಜ್ಞ ಪೀಠಾರೋಹಣವೇರುವ ಮುನ್ನ ತೀರ್ಥ ಸ್ನಾನಗೈಯುವ ದಂಡತೀರ್ಥ ಕೆರೆಯು ಕಾಪುವಿನಲ್ಲಿದ್ದು, ಕಾಪು ಮತ್ತು ಉಡುಪಿ ಪರ್ಯಾಯದ ನಡುವಿನ ಸಂಬಂಧವನ್ನು ಮತ್ತಷ್ಟು ವೃದ್ಧಿಸಿದೆ. ಪರ್ಯಾಯ ಮಠಾಧೀಶರು ಇಂದು ಮಧ್ಯರಾತ್ರಿ ಬಳಿಕ ದಂಡತೀರ್ಥ ಮಠಕ್ಕೆ ಆಗಮಿಸಿ ಮಠ ಮತ್ತು ಗ್ರಾಮಸ್ಥರ ವತಿಯಿಂದ ಪಾದಪೂಜೆ ಪಡೆದು ಮಧ್ವಾಚಾರ್ಯರ ದಂಡದಿಂದ ಉದಿಸಿದ ದಂಡತೀರ್ಥ ಕೆರೆಯಲ್ಲಿ ತೀರ್ಥಸ್ಥಾನ ಪೂರೈಸಿ ಬಳಿಕ ತಮ್ಮ ಕಮಂಡಲದಲ್ಲಿ ದಂಡತೀರ್ಥ ಕೆರೆಯ ತೀರ್ಥಕುಂಡದಿಂದ ತೀರ್ಥವನ್ನು ತುಂಬಿಸಿಕೊಂಡು ತಮ್ಮ ಪಟ್ಟದ ದೇವರ ಸಹಿತವಾಗಿ ಮಠದ ಶ್ರೀ ಕುಂಜಿ ಗೋಪಾಲಕೃಷ್ಣ ದೇವರು, ಶ್ರೀ ರಾಮ ಲಕ್ಷ್ಮಣ ಸೀತೆ ರುಕ್ಮಿಣಿ ಸತ್ಯಭಾಮೆ ಸಹಿತ ಶ್ರೀಕೃಷ್ಣ ದೇವರಿಗೆ ಪೂಜೆ ನೆರವೇರಿಸಲಿದ್ದಾರೆ. ಬಳಿಕ ಪರ್ಯಾಯದ ಶೋಭಾಯಾತ್ರೆಯಾಗಿ ಉಡುಪಿ ಜೋಡುಕಟ್ಟೆಗೆ ನಿರ್ಗಮಿಸುತ್ತಾರೆ. ಆಚಾರ್ಯ ಮಧ್ವರು ಉಳಿಯಾರ್ಗೋಳಿ ತೊಟ್ಟಂತಿಲ್ಲಾಯ ಮನೆತನದ ಗುರುಗಳಲ್ಲಿ ವಿದ್ಯಾಭ್ಯಾಸ ಪಡೆದಿದ್ರು. ಶಿಕ್ಷಣ ಪಡೆದ ಬಳಿಕ ಲೋಕಸಂಚಾರ ನಡೆಸಿದ ಮಧ್ವಾಚಾರ್ಯರು ಮತ್ತೆ ಗುರುಕುಲಕ್ಕೆ ಆಗಮಿಸಿದ್ದು, ಈ ವೇಳೆ ಗುರುಗಳು ಪತ್ನಿಯ ನಿವೇದನೆಯಂತೆ ಗುರುದಕ್ಷಿಣೆ ರೂಪದಲ್ಲಿ ಗ್ರಾಮದ ಜನತೆಯನ್ನ ಕಾಡುತ್ತಿದ್ದ ನೀರಿನ ಸಂಕಷ್ಟದ ಪರಿಹಾರಕ್ಕಾಗಿ ತಮ್ಮ ದಂಡದಿಂದ ಭೂಮಿಯನ್ನ ಗೀರಿ ಕೆರೆಯನ್ನು ಸೃಷ್ಟಿಸಿದ್ದಾರೆಂಬ ಪ್ರತೀತಿ ಇದೆ. ದಂಡದಿಂದ ಸೃಷ್ಟಿಸಿದ ಕೆರೆ ದಂಡತೀರ್ಥ ಕೆರೆಯಾಗಿ ಈ ಗ್ರಾಮವು ಬಳಿಕ ದಂಡತೀರ್ಥ ಎಂಬ ಹೆಸರನ್ನು ಪಡೆಯಿತು. ಮೊದಲು ಪಾಠ ಕೇಳಿದ ಗುರುಗಳ ಮನೆ ಇದು. ಆಗಿನ ಕಾಲದಲ್ಲಿ ಇದರಲ್ಲಿ ಸುತ್ತ ಅಡಿಕೆ ತೋಟ ಇದ್ದಿರಬೇಕು. ಯಾಕಂದರೆ ಆಚಾರ್ಯರ ಜೀವನ ಚರಿತ್ರೆಯನ್ನು ಬರೆದಂಥ ತ್ರಿವಿಕ್ರಮ ಪಂಡಿತಾಚಾರ್ಯರ ಪರಂಪರೆಯವರು ಏನು ಬರೆದಿದ್ದಾರೆ ಅಂತ ಹೇಳಿದರೆ, ಪೂಗವನಿಯರು ಅಂತ ಬರೆದಿದ್ದಾರೆ. ಅಂದರೆ ತೋಟಂತಿಲ್ಲಾಯರು ಅಂದರೆ ಅಡಿಕೆ ತೋಟದ ಇರಬೇಕು, ತೋಟದ ಮನೆಯವರು. ಈ ತೋಟದಲ್ಲಿ ನೀರು, ಇಲ್ಲಿ ಅಡಿಕೆ ತೋಟಕ್ಕೆಲ್ಲ ನೀರು, ಗದ್ದೆಗೆ ನೀರು ಮಾಡಿಕೊಂಡು ಇಲ್ಲಿ ಪಾಠ ಹೇಳ್ತಿದ್ರು. ಪಾಠ ಹೇಳುವ ಮನೆಗಳಲ್ಲಿ 2 ನಮೂನೆ ಇತ್ತು. ಒಂದು ನಾಲಂಬೆಲ ಮಠ, ಎಟ್ಟಂಬೆಲ ಮಠ ಅಂತ. ನಾಲಂಬೆಲ ಅಂದರೆ 1 ಸ್ಕ್ವೇರಿನ ಮನೆ. ಅದರಲ್ಲಿ ಸಾಧಾರಣ ಬ್ರಾಹ್ಮಣರು ಅವರವರ ಸಂಸಾರ ಮಾಡಿಕೊಂಡು ಊರಿನವರಿಗೆ ಸಹಾಯ ಮಾಡೋದು. ಇನ್ನೊಂದು ಎಟ್ಟಂಬೆಲ ಮಠ ಅಂದರೆ ಗುರುಕುಲ ನಡೆಸೋದು. ಒಂದು ಬದಿಯಲ್ಲಿ 4 ಚೌಕವಾಗಿ, ಅದರಲ್ಲಿ ನಡುವಿನಲ್ಲಿ ದೇವರು, ಮಕ್ಕಳಿಗೆ ಪಾಠಶಾಲೆ ಸುತ್ತು. ಇನ್ನೊಂದು ಬದಿಯಲ್ಲಿ ಗುರುಗಳ ಮನೆ ಮತ್ತು ಅವರಿಗೆ ಇರಲಿಕ್ಕೆ, ಮಕ್ಕಳಿಗೆ ಮತ್ತು ಗುರುಗಳಿಗೆ ಇರಲಿಕ್ಕೆ ಬೇಕಾದಂಥ ವಾಸಸ್ಥಾನ, ಮತ್ತು ಆ ಕಡೆಯಿಂದ ಹಟ್ಟಿ, ಈ ಕಡೆಯಿಂದ ಅದೆಲ್ಲ ಅನುಕೂಲತೆಗಳು, ಮತ್ತು ಹಳ್ಳಿಯ ಮನೆ ಇದ್ದದ್ದು. ಇದು ಅಂತಹ ಒಂದು ಎಟ್ಟಂಬೆಲ ಇದ್ದಂಥ ಒಂದು ಮನೆತನ ಆಗಿತ್ತು.